ಚುನಾವಣೆ ಘೋಷಣೆ ಆದ ನಂತರ ನಾನು ತಟಸ್ಥ ಧೋರಣೆ ತಳೆದಿದ್ದೆ. ಆದರೆ ಒಂದಿಷ್ಟು ಜನರಿಂದ ನನ್ನ ವೈಯಕ್ತಿಕ ತೇಜೋವಧೆ ನಡೆದಿದೆ, ನನ್ನ ಮೇಲೆ ಕೆಟ್ಟ ಆಪಾದನೆಗಳು ಬಂದಿವೆ. ಆದರೆ ಇವೆಲ್ಲವೂ ಸುಳ್ಳು, ಕಪೋಕಲ್ಪಿತ ಎಂದು ಬಿಜೆಪಿ ಮುಖಂಡ ಸತ್ಯಜಿತ್ ಸುರತ್ಕಲ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತ ಅವರು, ನನ್ನ ಮೇಲೆ ಕಾರ್ಮಿಕರಿಂದ ಗುತ್ತಿಗೆದಾರರಿಂದ ಹಣ ಪಡೆದಿದ್ದೇನೆ. ಸುರತ್ಕಲ್ ಟೋಲ್ ಗೇಟ್ ಕಮಿಷನ್ ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ದೇನೆ ಎಂದು ಆರೋಪಿಸಲಾಗಿದೆ. ಕ್ರಿಮಿನಲ್ ಮೊಕದ್ದಮೆ ಕಾರಣದಿಂದಾಗಿ ಸೀಟ್ ತಪ್ಪಿದೆ ಎಂಬ ಅಪಪ್ರಚಾರ ನಡೆದಿದೆ. ಆದರೆ ಇವೆಲ್ಲವೂ ಸುಳ್ಳು ಎಂದು ಹೇಳಿದರು. ನನ್ನ ಆದಾಯಕ್ಕೆ ಅಂಗಡಿ ವ್ಯಾಪಾರ ಆರಂಭಿಸಿದ್ದೆ. ಸಂಘ ಪರಿವಾರದಲ್ಲಿ ಬೆಳೆದು ಬಂದವ ನಾನು. 1992ರಿಂದ ಕೇಬಲ್ ಉದ್ಯಮದಲ್ಲಿ ತೊಡಗಿಕೊಂಡಿದ್ದೇನೆ. ನನ್ನ ವೈಯಕ್ತಿಕ ಖರ್ಚಿನಿಂದ ಗನ್ಮ್ಯಾನ್ ವಾಹನ ನಿರ್ವಹಣೆ ಮಾಡಿದ್ದೇನೆ. ಇವತ್ತಿಗೂ ನನ್ನ ಹಣಕಾಸು ಪರಿಸ್ಥಿತಿ ಚೆನ್ನಾಗಿಲ್ಲ ಎಂದು ಸತ್ಯಜಿತ್ ಸುರತ್ಕಲ್ ತಮ್ಮ ವಿರುದ್ಧದ ಆರೋಪಗಳಿಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಚುನಾವಣೆಗೆ ಸೀಟು ಘೋಷಣೆ ಆದ ನಂತರ ನಾನು ಯಾವಾಗ ತಟಸ್ಥ ಧೋರಣೆಯನ್ನು ತಾಳಿ ನನ್ನಷ್ಟಕ್ಕೆ ನಾನು ಕುಳಿತುಕೊಂಡಿದ್ದೆ, ಆ ಸಂದರ್ಭದಲ್ಲಿ ಒಂದಷ್ಟು ಅವರನ್ನು ಪೂರ್ವಾಗ್ರಹ ಪೀಡಿತ ವ್ಯಕ್ತಿಗಳಂತ ಹೇಳಬೇಕು ಅಥವಾ ಕುತ್ಸಿತ ಮನೋಭಾವದವರು ಅಂತ ಹೇಳಬೇಕು, ಏನಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಆದರೆ ವೈಯಕ್ತಿಕವಾಗಿ ನನ್ನ ತೇಜೋವಧೆ ಮಾಡುವಂತಹ ಪ್ರಯತ್ನವನ್ನು, ಕೆಲಸವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದರು. MRPLನಲ್ಲಿ ಭಾರತೀಯ ಮಜ್ದೂರ್ ಸಂಘದ ಜವಾಬ್ದಾರಿ ನಾನೇ ಹೊತ್ತಿದ್ದೇನೆ. ಅಲ್ಲಿ ಕಾರ್ಮಿಕರಿಂದ ನಾನು ಹಣ ತೆಗೆದುಕೊಂಡಿದ್ದೇನೆ. MRPL ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ ಕಾಂಟ್ರಾಕ್ಟರ್ಗಳ ಹೆಚ್ಚುವರಿ ವೇತನ ಕಾಂಟ್ರಾಕ್ಟರ್ಗಳ ಭತ್ಯೆ ಅಂತ ಹೇಳಿಕೊಂಡು ಯಾವುದೇ ಕಂಪನಿಯಲ್ಲಿ ಇಲ್ಲ ಇವತ್ತು. ಆದರೆ MRPL ಅಲ್ಲಿ ಮಾತ್ರ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಗೌರವ ಸಲಹೆಗಾರ ನಾನು ಆಗಿರೋ